ಉಳ್ಳಾಲ ಹೃದಯ ಭಾಗದಲ್ಲಿರುವಂಥ ಪುಣ್ಯಕ್ಷೇತ್ರ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಭರಣಿ ಮಹೋತ್ಸವದ ಪರ್ವಕಾಲದಲ್ಲಿ ಇದೀಗ ಎಲ್ಲ ಭಕ್ತ ಮಹಾಶಯರಿಗೆ ಆಗಮಿಸಲಿಕ್ಕಾಗಿ ಮಹಾದ್ವಾರದ ಕೊಡುಗೆ ಭಾಳಷ್ಟು ಉತ್ತಮವಾದದ್ದು. ಈ ಕೊಡುಗೆಯನ್ನು ಕೊಟ್ಟವರು ಕೊಡುಗೆ ದಾನಿಗಳಾಗಿರುವಂತಹ ಗೋಪಾಲ್ ಅವರ ಸ್ಮರಣಾರ್ಥ ಲಕ್ಷ್ಮಿ ಮೋನಪ್ಪ ಇವರ ಸ್ಮರಣಾರ್ಥ ಕೊಟ್ಟಿದ್ದಾರೆ. ಅವರ ಮಕ್ಕಳು ಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಚಿರುಂಬ ಭಗವತಿಯ ಮಾತೆಯು ಆಯುರ ಆರೋಗ್ಯ ಸುಖ ಸಂಪದ ಕರುಣಿಸಲಿ. ಅವರು ನಿಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಅವರನ್ನೂ ಕೂಡ ಸ್ವಾಗತಿಸುತ್ತಾ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದೀಗ ಉದ್ಘಾಟನೆ ನಡೆಸಿಕೊಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಮಹಾದ್ವಾರದ ಉದ್ಘಾಟನೆ ನಡೆಸಿಕೊಡಬೇಕಾಗಿ ವಿನಂತಿ. ಇವರ ಸ್ಮರಣಾರ್ಥವಾಗಿ ಮಕ್ಕಳ ಕೊಡುಗೆ ಶ್ರೀ ಗೋಪಾಲ ಉಚ್ಚಿಲ ಮುಂಬೈ ಇವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಜೊತೆಗೆ ಈ ಪರಮ ಪವಿತ್ರ ಕಾರ್ಯಕ್ರಮ ಭಾಗವಹಿಸುವಂಥ ಎಲ್ಲ ಆಚಾರ ಭಟ್ಟವರಿಗೆ, ಗುರಿಕಾರರಿಗೆ, ಪದಾಧಿಕಾರಿಗಳಿಗೆ, ಯುವ ವೇದಿಕೆ, ಮಹಿಳಾ ವೇದಿಕೆಯ ಸಕ್ರಿಯ ಕಾರ್ಯಕರ್ತರಿಗೆ, ಎಲ್ಲ ಭಗವದ್ಭಕ್ತರಿಗೆ ಆತ್ಮೀಯವಾದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ತಂದೆ ತಾಯಿ ದಿವಂಗತ ಶ್ರೀಮತಿ ಲಕ್ಷ್ಮೀ ಉಳ್ಳಾಲ್ ಮತ್ತು ಮೋಣಪ್ಪ ಉಳ್ಳಾಲ್ ಅವರ ಆತ್ಮಕ್ಕೆ ನಾವು ಈ ಮಹಾದ್ವಾರವನ್ನು ಅರ್ಪಿಸ್ತೇವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಿ ಎಂದು ಭಗವತಿಯಲ್ಲಿ ಬೇಡಿಕೆ ಮಾಡ್ತೇವೆ. ತಾಯಿ ಭಗವತಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಇವತ್ತು ನಮ್ಮ ನಡವಳಿಸೋದ ಪೂರ್ವಭಾವಿಯಾಗಿ ನಮ್ಮ ಪೂರ್ವದವರದ ಉದ್ಘಾಟನೆಯಲ್ಲಿ ಈಗ ತಾನೇ ಅದರ ನಾಮಫಲಕವನ್ನು ಅನಾವರಣಗೊಳಿಸಿದ ನಮ್ಮ ಅದರ ದಾನಿಗಳಾದ ಗೋಪಾಲ್ ಉಚ್ಚಲ್ ಮತ್ತು ಅವರ ಎಲ್ಲ ಕುಟುಂಬ ಸದಸ್ಯರಿಗೂ ತಾಯಿ ಹತ್ರ ಮೊದಲದಾಗಿ ಅವರಿಗೆ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಪಡಿಬೀಡರ ಭಗವತ್ ಕ್ಷೇತ್ರದ ಬಗ್ಗೆ ನಾನೊಂದೆರಡು ಮಾತು ಹೇಳಲೇಬೇಕಾಗ್ತದೆ. ನಾವು ನಮ್ಮ ಕಳೆದ ಭರಣಿ ಉತ್ಸವದ ಸಮಯದಲ್ಲಿ ದ್ವಾರ ಮಾಡಬೇಕಂತ ನಮ್ಮಲ್ಲಿ ಆಲೋಚನೆ ಇತ್ತು. ಆಗ ನಮ್ಮ ಮೊದಲಿನ ಇದರ ಈ ಕ್ಷೇತ್ರದ ರೂವಾರಿಗಳಾದ ಮೊದಲಿನ ಅಧ್ಯಕ್ಷರಾದ ಚಂದ್ರಪ್ಪುಲ್ಲಾಲರವರ ಸ್ಮರಣಾರ್ಥ ಒಂದು ದ್ವಾರ ಇಲ್ಲಿ ಮೊದಲು ಭಾಳ ವರ್ಷದಿಂದ ಆಗಿತ್ತು. ಅದು ಭಾಳ ಈಗಿನ ವ್ಯವಸ್ಥೆಯಲ್ಲಿ ಅದೊಂದು ಶಿಥಿಲಾವಸ್ಥೆಯಲ್ಲಿ ಇತ್ತು. ಆಗಿರುವಾಗ ನಾವು ಅವರ ಕುಟುಂಬದವರಲ್ಲಿ ಮುಕ್ತೇಶ್ವರ ಹತ್ರಲ್ಲಿ ವಿನಂತಿ ಮಾಡಿದಾಗ ನಾವು ಒಂದು ನಕ್ಷೆಯನ್ನು ಕೊಟ್ಟಿದ್ವಿ, ಈ ದ್ವಾರ ಇಂಥದ್ದೇ ಆಗಬೇಕಂತ. ಆಗ ಅವರು ಹೇಳಿದರು, ಅದಕ್ಕೆ ಕ್ಷೇತ್ರದ ವತಿಯಿಂದ ನೀವು ಬೇರೆ ಯಾರಿಗಾದರೂ ನೋಡಿ ಅಂತ ಅವರ ಅನುಮತಿ ಮೇರೆಗೆ ನಾವು ಆಗ ನಮ್ಮ ಇದರಿಗೆ ಬಂದವರು ವಿಜಯ್ ಅವರು ಹೇಳಿದರು, ನಾವು ಮೊದಲು ಒಂದು 5-6 ವರ್ಷದ ಹಿಂದೆ ನಾವು ಸಂಕಲ್ಪ ಮಾಡಿದ್ದೆವು ಇಲ್ಲಿ ದ್ವಾರ ಮಾಡಬೇಕಂತ. ಹಾಗೆ ನಾನು ಅವರನ್ನು ಬೆನ್ನು ಹಿಡಿದು ಅವರ ಇದರಲ್ಲಿ ನಾವು ಒಂದು ನಕ್ಷೆಯನ್ನು ಕೊಟ್ಟು ಇವತ್ತು ಅವರ ತಾಯಿಯ ಒಂದು ಪೂರ್ವದವರದ ಕೆಲಸವನ್ನು ಅವರ ಒಂದು ಬೆನ್ನೆಲುಬಿಂದ ನಾವು ಮಾಡಿದ್ದೇವೆ. ಯಾಕಂತೇಳಿದರೆ ಅವರು ಒಂದು ಅಂದಾಜು ಮೊತ್ತವನ್ನು ನಮಗೆ ಹೇಳಿದರು. ಆದರೂ ಇವತ್ತು ನಾವೇನು ಅಂದಾಜು ಮೊತ್ತ ಮಾಡ್ತೇವೆ ಅಲ್ಲಿವರೆಗೂ ಅವರು ಪೂರ್ಣ ನಾವು ಸಹಕಾರ ಮಾಡುವಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ರೀತಿಯಲ್ಲಿ ಇವತ್ತು ನಾವು ನೆಲೆಸಲಿಲ್ಲ, ಇವತ್ತು ನಾವು ಇದು ಉದ್ಘಾಟನೆ ಮಾಡ್ತೇವೆ ಅಂತ. ಆದರೂ ತಾಯಿಯ ಒಂದು ನಾವು ಯಾವಾಗಕ್ಕೆ ಮುಹೂರ್ತ ಮಾಡಿದ್ದೇವೆ ಅದರ ನಂತರ ನಿರಂತರ ನಮಗೆ ಎಲ್ಲ ವಿಧದ ಭಾಗದ ಕೆಲಸಕ್ಕೆ ಅದಕ್ಕೆ ಬೇಕಾಗುವ ಸ್ಪಂದನೆ ತಾಯಿಯ ಆಶೀರ್ವಾದದಿಂದ 100ಕ್ಕೆ 100 ಸಿಕ್ಕಿದೆ. ಇದಕ್ಕೆ 100ಕ್ಕೆ 100 ನಾವು ತಾಯಿಗೆ ಚಿರಋಣಿಗಳು. ಯಾಕಂತೇಳಿದರೆ ತಾಯಿಯ ಆಶೀರ್ವಾದ ಇಲ್ಲದ್ರೆ ದುಡ್ಡು ಇರ್ಬೋದು, ದುಡ್ಡು ಇನ್ನೊಂದು ಕೊಡ್ಬೋದು, ಆದರೆ ಕೆಲಸ ಮುಗಿಬೇಕಾದರೆ ತಾಯಿಯ ಆಶೀರ್ವಾದ ನಿರಂತರ ನಮಗೆ ಬೇಕು. ಆ ನಿಟ್ಟಿನಲ್ಲಿ ತಾಯಿಯ ಆಶೀರ್ವಾದ ಇದೆ. ಇವತ್ತು ಉದ್ಘಾಟನೆ ಬಂದಿದೆ. ಹಾಗೆ ಇವತ್ತು ನಮಗೆ ಶುಭ ಸಂದೇಶ ಅಂತೇಳಿದರೆ ಇವತ್ತು ಇನ್ನೊಂದು ದ್ವಾರಕ್ಕೆ ಈ ದ್ವಾರದ ಮುಹೂರ್ತ ಆಗುವಾಗ ನಮ್ಮ ಕಾಂಚುಲಾಲರವರು ಇನ್ನೊಂದು ದ್ವಾರಕ್ಕೆ ಮುಹೂರ್ತ ಮಾಡಿದ್ದಾರೆ. ಅದಕ್ಕೂ ನಮಗೆ ಸಂದರ್ಭವಾಗಿ ಬಂದಿದೆ. ಆ ರೀತಿ ನಮಗೆ ನಮ್ಮ ಮೊದಲಿನ ಸಂಸದರು ಮೊದಲೊಂದು ನಮಗೆ ಕ್ಷೇತ್ರಕ್ಕೆ ಆವರಣ ಕೊಟ್ಟಿದ್ದರು. ನಮ್ಮ ಕರ್ತವ್ಯ ಅಂತೇಳಿದರೆ ನಮಗೆ ಯಾವುದೇ ರಾಜಕೀಯದಲ್ಲಿ ಇಲ್ಲಿ ರಾಜಕೀಯದ ವಿಷಯ ಇಲ್ಲ. ನಮಗೆ ಯಾರು ನಮಗೆ ಒಂದು ನಮ್ಮ ಕ್ಷೇತ್ರಕ್ಕೆ ಯಾರೆಲ್ಲ ಕೊಡುಗೈದಾನಿ ಮಾಡಿದ್ದಾರೆ ಅವರನ್ನೆಲ್ಲ ನೆನಪಿಸುವಂಥ ಕೆಲಸವನ್ನು ನಾವು ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದೇವೆ. ನಾವು ಅವರಿಗೂ ಇನ್ನೊಂದು ಸಲ ಅವರು ಸಂಸದರಾಗಿ ಇಲ್ಲಿ ಬರಲಿ, ಇನ್ನೊಂದು ಸಲ ನಾವು ತಾಯಿ ಹತ್ರ ಬೇಡೋದು ಇಷ್ಟ. ಯಾಕಂತೇಳಿದರೆ ಅವರು ಸಂಸದರಿರುವಾಗ ನಮ್ಮ ಕ್ಷೇತ್ರಕ್ಕೆ ಭಾಳಷ್ಟು ನಮಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಾವು ಭರಣಿ ಉತ್ಸವಕ್ಕೆ
ನಮಗೆ ಇಂಟರ್ಲಾಕ್ ಆಗಬೇಕಂತ ಹೇಳುವಾಗ ನಮ್ಮ ಶಾಸಕರನ್ನು ಸಂಪರ್ಕಿಸಿದಾಗ ಅವ್ರು ಹೇಳಿದರು, ನೀವು ಯಾಕೆ ಅಷ್ಟೆಲ್ಲ ನನ್ನ ಹತ್ರ ಬರ್ತೀರಿ, ನಿಮ್ಮವರೇ ಕ್ಷೇತ್ರದ ಮುಕ್ತೇಶ್ವರನ್ನು ನಾವು ಮೂಢಾಧ್ಯಕ್ಷರು ಮಾಡಿದ್ದೇವೆ, ನೀವು ಅವ್ರ ಹತ್ರನೇ ಕೇಳಿ ಅಂತ ಅವರೇ ನಮಗೆ ಸೂಚನೆ ಕೊಟ್ಟವರು. ಅದೇ ರೀತಿ ಅವರಿಗೆ ಆದೇಶ ಮಾಡಿದರು ಹೀಗೆ ಕೊಡಬೇಕಂತ ಹೇಳಿ. ಇವತ್ತು ಅದು ಆ ಭರಣಿ ಉತ್ಸವಕ್ಕೆ 25 ಲಕ್ಷದ ಮೊತ್ತದ ಇಂಟರ್ಲಾಕನ್ನು ಅವರು ಮಾಡಿದ್ದಾರೆ. ಅವರಿಗೂ ದೇವರು ಇವತ್ತು ಅದನ್ನು ಮೂಢದ ಒಂದು ಪರಿಮಿತಿಯನ್ನು ಕಾಲಮಿತಿಯನ್ನು ವಿಸ್ತಾರಗೊಳಿಸಿದ್ದಾರೆ. ಆ ರೀತಿ ಪೂರ್ತಿಯಾಗಿ ಅವರು ಇರಲಿ ಅಂತ ನಾವು ತಾಯಿ ಹತ್ರ ನಮ್ಮ ಸಮಾಜದವರು ನಮ್ಮ ಮುಕ್ತೇಶ್ವರರು ಅವರು ಇರಲಿ ಅಂತ ಹೇಳ್ಕೊಂಡು ಅವರಿಗೂ ದೇವರು ಆಶೀರ್ವದಿಸಲಿ. ಅದೇ ರೀತಿ ಇವತ್ತು ನಮಗೆ ಮುಖ್ಯದ್ವಾರದ ಇನ್ನೊಂದು ಪೂರ್ವದ್ವಾರದ ಲಾಂಚುಲಾಲ್ರಿಗೂ ಹಾಗೆ ಎಲ್ಲ ಇಲ್ಲಿ ನಮಗೆ ಸಹಕಾರ ಕೊಟ್ಟವರು, ಹಾಗೆ ನಮಗೆ ಇವತ್ತು ಮಹಾದ್ವಾರದ ಗೋಪಾಲುಚ್ಚಿಲ್ ಅವರ ಸರ್ವ ಕುಟುಂಬಕ್ಕೂ ತಾಯಿ ಆಶೀರ್ವದಿಸಲಿ ಅಂತ ಹೇಳ್ಕೊಂಡು ಇವತ್ತು ನಮ್ಮ ಭಂಡಾರ ಬಂದು ಇನ್ನು ಇವತ್ತು ರಾತ್ರಿಯವರೆಗೆ ನಮ್ಮ ನಡವಳಿಸುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು. ಅದೇ ರೀತಿ ಇನ್ನೊಂದು ಅಂತ ಹೇಳಿದರೆ ನಗರಸಭೆಯವರು ಒಂದು 5 ಲಕ್ಷ ಕೊಟ್ಟಿದ್ದಾರೆ. ಇವತ್ತು ನಗರಸಭೆಯ ಕಾರ್ಯಕ್ರಮ ಮಾಡಬೇಕಿತ್ತು, ಯಾಕಂತ ಹೇಳಿದರೆ ಅಲ್ಲಿ ಆಡಳಿತ ಇಲ್ಲ. ಆಗಿರುವಾಗ ಅದಕ್ಕೆ ನಾವು ನಮ್ಮ ಇಲ್ಲಿ ಮೊದಲು ನಮಗೆ ಇಲ್ಲಿಯ ಒಂದು ಕೌನ್ಸಿಲರ್ ಆಗಿದ್ದರು ಜಬ್ಬಾರ್ ಅಂತ, ಈಗ ಅವರದ್ದು ಕಾಲಾವಧಿ ಮುಗಿದಿದೆ. ಆದರೂ ನಮಗೆ ಎಲ್ಲ ಇವತ್ತು ನಮಗೆ ಸ್ವಚ್ಛತೆಗೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಅವರು ಈ ಇಂಟರ್ಲಾಕಿಗೆ ಮತ್ತು ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಶಶಿಕಲಾ ಮೇಡಮ್, ಉಪಾಧ್ಯಕ್ಷರು ನಮ್ಮ ಸಮಾಜದವರೇ ಸ್ವಪ್ನ ಹರೀಶ್ ಮತ್ತು ಇಲ್ಲಿಯ ಲೋಕಲ್ ಕೌನ್ಸಿಲರ್ ಜಬ್ಬಾರ್, ಇವರಿಗೆಲ್ಲರಿಗೂ ನಾವು ಇದು ಮಾಡ್ತಾ ಇನ್ನೊಂದು ದಿವಸ ನಿಮ್ಮದು ನಗರಸಭೆ ಇದನ್ನು ಅಳವಡಿಸಿ ನಾವು ಬರುವ ಇದಕ್ಕೆ ನಾವು ಕಾರ್ಯಕ್ರಮ ಮಾಡ್ತೇವೆ. ನಿಮ್ಮ ನಗರಸಭೆಯ ಆಡಳಿತ ಬರಲಿ, ನೀವು ಏನು ಮಾಡಿದ್ದೀರಿ ಜಬ್ಬಾರ್ ಅವರು, ಇಲ್ಲಿ ನಮಗೆ ಒಳ್ಳೆ ಕೆಲಸ ಮಾಡಿದ್ದೀರಿ, ನೀವು ಇನ್ನೊಂದು ಸಲ ಪುನರಾಯ್ಕೆಯಾಗಲಿ, ತಾಯಿ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರಡು ಇನಿ ಬಾರಿ ಗೌಜಿದ ದಿನ ಅಂದ್ಪನೊಳ್ಳಿ ನಡವಳಿ ಉತ್ಸವದ ಪೂರ್ವಭಾವಿಯಾದ ಗೊನೆಮೂರ್ತ ಕಾರ್ಯಕ್ರಮ ಪೂರ ನಡತಂದು ಅಂಚನೆ ಇನಿ ಕಾಂಡೆ 8:30 ಗಂಟೆಗೆ ತಡೆಗೋಡೆ 5 ಲಕ್ಷದ ನಮ್ಮ ಮಾಜಿ ಸಂಸದರಾಯನ ನಲಿಂಕ ಕಟೀಲ್ನ ನೇತೃತ್ವಡು ಬಿಡುಗಡೆ ಆಂಡು ಅಂಚನೆ ಯುಟಿ ಖಾದರ್ನ ನೇತೃತ್ವಡು ನಮ್ಮ ಇಂಟರ್ಲಾಕ್ದ 5 ಬಿಡುಗಡೆ ಮಲ್ತ 5 ಬಕ್ಕ ಎಂಕುಲು ಲಾಂಚುಲಾಲ್ ದಕ್ಷಿಣ ಭಾಗದ ಪಡಿಬಿಡಾರ ಮಾಧವರನು ಲಾಂಚುಲಾಲ್ ಆರ್ನ ನೇತೃತ್ವಡು ಇನಿ ಐತ ಶಂಕುಸ್ಥಾಪನೆ ಆಂಡು ಅಂಚನೆ ನಮಕ್ ಬಾರಿ ಒಂಜಿ ಖುಷಿತ ದಿನದಾದ ಪಂಡ ಪೂರ್ವ ಭಾಗೋಡು ಬಾರಿ ಮಲ್ಲ ಒಂಜಿ 35 ಲಕ್ಷ ರೂಪಾಯಿ ವೆಚ್ಚೋಡು ಚಿರುಂಬ ಭಗವತಿ ಪಡಿಬಿಡಾರ ಮಾಧವರನು ದಿವಂಗತ ಲಕ್ಷ್ಮೀ ಬಕ್ಕ ದಿ ಮೋನಪ್ಪ ಬೆಲ್ಚಡ ಮೇಲಂಗಡಿ ಉಳ್ಳಾಲ ಮೇರ್ನ ಸ್ಮರಣಾರ್ಥ ಮಕ್ಕಳ ಕೊಡುಗೆ ಐನಿ ಉದ್ಘಾಟನೆ ಮಲ್ತಿನಾರು ಶ್ರೀ ಗೋಪಾಲ್ ಉಚ್ಚಿಲ್ ಮುಂಬೈ ಅಂಚಾದ ಪುರ ಬಾರಿ ಒಂಜಿ ಖುಷಿತ ದಿನ ಮಾತೆರ್ಲ ಬೈದಾರು ಇನಿತ ಭಂಡಾರ ಬತ್ತದ ಐಬೆಕ್ಕ ಮಧ್ಯಾಹ್ನದ ಮಹಾಪೂಜೆ ಆದ ಅನ್ನಪ್ರಸಾದ ಪೂರ ಕಾರ್ಯಕ್ರಮ ನಡಪೆರಂಡು ಅಂಚನೆ ಬೈಯದ ಪೊರ್ತುಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಮಾತೆರ್ಲ ಬರೋಡು ಪ್ರೀತಿ ಪೂರರೆಲ್ಲ ಎದ್ಕೊಂಡು